ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನಾವು ಇವಾಗ ದೀಪಾವಳಿಯ ರಜೆಯಲ್ಲಿ ನಿನ್ನೆ ಅಂಗಡಿ ಪೂಜೆ ಎಲ್ಲ ಆಗಿದೆ ಮೊನ್ನೆ, ಹಾಗೆ ನಿನ್ನೆ ಮತ್ತು ಇವತ್ತು ರಜೆ. ಹಾಗೆ ನಮ್ಮ ಇವತ್ತಿನ ಒಂದು ಸಣ್ಣ ಮಟ್ಟಿನ ಒಂದು ಟೂರು, ಯಾಕೆಂತಂದ್ರೆ ಮಂಗಳೂರಿನಲ್ಲಿ ನಮ್ಮ ಫ್ರೆಂಡ್ಸ್ನವ್ರದ್ದು ಅಂಗಡಿ ಪೂಜೆ ಎಲ್ಲ ಉಂಟು ಇವತ್ತು. ಹಾಗಾಗಿ ನಾವು ಅಲ್ಲಿ ಅಂಗಡಿ ಪೂಜೆಗೆ ಇವತ್ತೆಲ್ಲ ಹೋಗಿ ಮತ್ತೆ ಬಂದರಲ್ಲಿ ಕೆಲವು ಸಾಮಾನೆಲ್ಲ ತೆಗೊಳ್ಳಿಕ್ಕಿತ್ತು. ಒಂದು ಮ್ಯಾಟ್ ಎಲ್ಲ ನಮ್ಮ ಕೆಲಸಕ್ಕೆ ಹಾಕುವಂಥದ್ದು, ಅದನ್ನೆಲ್ಲ ತಗೊಂಡು ಈಗಾಗಲೇ ನಮ್ಮ ಬಸವನಗುಡಿಗೆ ಹೋಗಿದ್ದೇವೆ. ಹೋಗಿ ಅಲ್ಲೆಲ್ಲ ಕೆಲವು ಸಿಹಿ ತಿಂಡಿ, ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕೊಡ್ತು. ಇವಾಗ ನಮ್ಮ ಮುಂದಿನ ಪ್ರಯಾಣ ಇವಾಗ ಕಟೀಲ್ ಕಡೆ. ಹಾಗೆ ನಮ್ಮೊಟ್ಟಿಗೆ ಗೌತು ಆ್ಯಂಡ್ ಕಾರ್ತಿಕ್ ಇಬ್ಬರು ಜಾಯಿನ್ ಆಗಿದ್ದಾರೆ ನಮ್ಮ ತಲಪಡಿಯಿಂದಾಗಿ. ಈಗ ನಾವು ಸಾಧಾರಣ ನಂತೂರು ದಾಟಿ ಆಕಾಶ್ ಭವನದ ಹತ್ರ ಬರ್ತಾ ಇದ್ದೇವೆ. ನೋಡಿ ವೀಕ್ಷಕರೇ, ಇವತ್ತಿನ ನಮ್ಮ ಲಾಗ್ ಯಾವ ಟೈಪ್ ಉಂಟು, ಯಾವ ಥರ ಉಂಟು ಅಂತೇಳಿ ನಿಮಗೆ ನೋಡ್ಬೋದು. ವಿಡಿಯೋ ಸ್ಕಿಪ್ ಮಾಡದೆ ಕರೆಕ್ಟ್ ಎಂಡ್ ತನಕ ನೋಡಿ. ಹೊರಗಡೆ ಜೋರ್ ಮಳೆ ಬರ್ತಾ ಉಂಟು ನೋಡಿ, ಕಟೀಲ್ ಹತ್ರ ಅದೇ ಮಳೆ ಬರ್ತಾ ಉಂಟು. ಅದ್ರ ಜೊತೆಗೆ ನಮ್ಗೆ ಗೊತ್ತೇ ಇಲ್ಲ, ಒಂದು ಲಟ 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 ಅಂತ ಕಟೀಲ್ ಬಂದಾಯ್ತು, ಸಿಡಿಲು ಬಂತು. ಬದಿಯಲ್ಲಿ ಅಲ್ಲ ಮಾರೆ, ನದಿಯಲ್ಲಿ. ಇದ್ದೇವೆ. ಮತ್ತೆ ದೇವಸ್ಥಾನದಲ್ಲಿ ಬಂದು ಊಟ ಎಲ್ಲ ಮಾಡಿ ಆಯಿತು, ಮೇಲ್ಗಡೆ ಹೋಗಿ ಭೋಜನ ಎಲ್ಲ ಆಯಿತು. ಹಾಗೆ ಇನ್ನಿಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೇನು ಹೊರಡೋದು ಅಂತೀವಿ. ನಮ್ಮೊಟ್ಟಿಗೆ ಕಾರ್ತಿಕ್ ಇದ್ದಾನೆ. ಕಾರ್ತಿಕ್ನ ವಿಷಯ ಅಂತ ಕೇಳುವ. ಇವತ್ತು ನಾವು ಕಾರ್ತಿಕ್ನನ್ನು ನಾವು ಇವಾಗ ಕಟೀಲಿಂದ ಹೊರಟಿದ್ದೇವೆ. ನಮ್ಮ ಮುಂದಿನ ಪ್ರಯಾಣ ಸುಲ್ತಾನ್ ಬತ್ತೇರಿ ಬೀಚ್. ಇವಾಗ ಮಂಗಳೂರಿಗೆ, ಅಲ್ಲಿಂದ ನಂತರ ಬೀಚ್ ಎಲ್ಲ ನೋಡಿ ಮತ್ತೆ ನಮ್ಮ ಮನೆಗೆ. ನೋಡಿ ವೀಕ್ಷಕರೇ, ಕಾಂತಾರ ಪಿಕ್ಚರ್ ನೋಡ್ಲಿಕ್ಕೆ ಉಂಟಂತೆ. ಈಗಾಗಲೇ ನಾವು ಸುಲ್ತಾನ್ ಬತ್ರಿ ಬಂದು ತಲುಪಿದೆವು. ಬತ್ತೇರಿ ಇಲ್ಲಿ ಬಂದು ಮುಟ್ಟಿದಷ್ಟೇ. ಈಗ ಮಳೆ ಬಾರಿ ಜೋರು ಉಂಟು, ಹಾಗೆ ಈಗ ಆಚೆ ಕಡೆ ಹೋಗುವಾಗೆ ಡೌಟ್ ಉಂಟು. ನೋಡಬಹುದು, ಇದು ಕೋಟೆ ನೋಡಿ. ತುಂಬಾ ಜನ ಆ ಕಡೆ ಹೋಗ್ತಾ ಇದ್ದಾರೆ, ಎಲ್ಲ ಫುಲ್ಲು ನೀರು ನೋಡಿ. ಸುಲ್ತಾನ್ ಬತ್ರಿ ಈಗ
ಸುಲ್ತಾನ್ ಬತ್ರಿ ಹತ್ರ ಬಂದ್ವಿ. ಕಾರ್ತಿಕ್ ನೋಡಿ ನಮ್ಮದು ಫಸ್ಟ್ ನೀನು ಬಂದದ್ದು ಸುಲ್ತಾನ್ ಬತ್ರಿಗೆ. ಇಷ್ಟವರೆಗೆ ಬರ್ಲಿಲ್ಲ? ಹೌದಣ್ಣ. ಇವನ್ ನಮ್ಮ ಕಾರ್ತಿಕ್ ಫಸ್ಟ್ ಬಂದದ್ದು ನೋಡಿ. ಇವನು ಬಂದಿದ್ದಾನಂತೆ. ಹಾಗೆ ನಮ್ಮ ಕಾರ್ತಿಕ್ ಫಸ್ಟ್ ಬಂದದ್ದು. ಕಾರ್ತಿಕ್ ಇದನ್ನೆಲ್ಲ ನೋಡಿದ್ಯಾ? ಅಲ್ಲಿ ಯಾರ ಇಬ್ಬರು ಮೀನು ಹಿಡ್ಕೊಂಡು ನಿಂತಿದ್ದಾರೆ, ಕಾಂತಂತ ನೋಡಿ. ಇದೊಂದು ಮೀನು ಹಿಡ್ಕೊಂಡಂತ ಒಂದು ಇದು ಮಾಡಿದ್ದಾರೆ. ಇದು ಎಂತ ಹೇಳಿದ್ರು, ಬೆಸ್ತರು ಮೀನು ಹಿಡ್ಕೊಂಡದ್ದು. ಒಬ್ಬ ಭಾರಿ ಒಳ್ಳೇದಾಗಿದೆ ಮಾರಿ, ನೋಡ್ಬೋದು. ಭಾರಿ ಒಳ್ಳೇದಾಗಿದೆ. ನಾವು ಈಗ ಫಸ್ಟಿಗೆ ದೋಣಿ ಬೋಟಲ್ಲಿ ಜನಗರೆಲ್ಲ ಹೋಗ್ತಾರೆ ಆಚೆ ಬದಿಗೆ, ಬೀಚಿನ ಕಡೆ ಆಚೆ ಹೋಗುದನ್ನು ನೋಡ್ಲಿಕ್ಕೆ ಅಂತ ಹೇಳಿ ಹೋಗುದು. ಇವತ್ತು ನೋಡ್ಲಿಕ್ಕೆ ಹೋಗೋಣ ಬೇಡ? ಹಾ, ನೀನು ಕಾಣ್ಲಿಕ್ಕೆ ನೀನು ಆಚೆ ಈಚೆ ಮೋಡ ಸ್ವಲ್ಪ, ಈಗ ಮಳೆ ಬಂದ ಸ್ವಲ್ಪ ನಿಂತಿತ್ತಷ್ಟೇ. ನೋಡಿ ದೇವಿದೊಂದು ವಿಗ್ರಹ. ಇದೊಂದು ದೊಡ್ಡ ಪಾರ್ಕಿನಾಗಿ ಇಲ್ಲಿ ಎಲ್ಲ ನೋಡಿ, ಇಲ್ಲೆಲ್ಲ ತುಂಬಾ ಜನ ಬೋಟಿಗೆಂತಲೇ ಎಲ್ಲ ನಿಂತಿದ್ದಾರೆ. ಇದೊಂದು ನೋಡಿ ಮೊಗವೀರ ಕುಳಗುರು ನೋಡಿ. ಅಲ್ಲಿ ಒಂದು ಬೋಟು ನಿಂತುಂಟು ನೋಡಿ. ಇಲ್ಲಿ ತುಂಬಾ ಜನರು ಇಲ್ಲಿ ಕಾಯ್ತಾ ಇದ್ದಾರೆ ಬೋಟಲ್ಲಿ ಹೋಗ್ಲಿಕ್ಕೋಸ್ಕರ ನೋಡಿ. ಇಲ್ಲೊಂದು ಕಡೆ ಡ್ಯಾನ್ಸ್ ಎಲ್ಲ ಆಗ್ತಾ ಉಂಟು. ಇದು ನದಿ, ಯಾಕಂತ ಹೇಳಿದ್ರೆ ಕೂಲೂರು ನದಿ ಇಲ್ಲಿಗೆ ಜಾಯಿಂಟ್ ಆಗ್ತಾ ಉಂಟು. ಹಾಗೆ ಇಲ್ಲಿ ನಾವು ನದಿಯನ್ನು ನೋಡ್ಲಿಕ್ಕೆ ಅಂತೇಳಿ ಇಲ್ಲಿ ಬಂದು ನಿಂತಿದ್ದೇವೆ. ಕೂಲೂರು ನದಿ ಇದು. ನದಿಯಲ್ಲಿ ಇವತ್ತು ಮಾತ್ರ ನೀರು ಸ್ವಲ್ಪ ಕಡಿಮೆ ಆಗಿದೆ, ಇಲ್ಲದಿದ್ರೆ ಈ ಮಳೆಗೆ ಫುಲ್ ನೀರು ಇರ್ತೈತಿ. ಸ್ವಲ್ಪ ಕಡಿಮೆ ಆಗಿದೆ ನೋಡಿ. ಅಲ್ಲೆಲ್ಲ ದೂರದಲ್ಲಿ ಕಾಣ್ತುಂಟು ದೊಡ್ಡ ದೊಡ್ಡ ಶಿಪ್ ಅಲ್ಲ, ದೋಣಿ ಅಲ್ಲ, ದೊಡ್ಡ ದೊಡ್ಡ ಶಿಪ್ ನೋಡು. ಹಡಗು ಅಂತ ಹೇಳಿದ್ರೆ ದೊಡ್ಡದಲ್ಲ, ದೋಣಿ ಅಂತ ಹೇಳಿದ್ರೆ ಸಣ್ಣದಲ್ಲ. ಇದು ಬೋಟ್ ಅಲ್ಲ. ಅಲ್ಲಿ ಕಾಣ್ತುಂಟು ನೋಡಂತ. ಇಲ್ಲೊಂದು ಮಕ್ಕಳದು ಪಾರ್ಕ್ ಉಂಟು, ಈಗ ಅಲ್ಲಿಗೆ ಹೋಗುವಂತ ಹೇಳಿ. ಇದೆಲ್ಲ ನೋಡು, ಪಾರ್ಕಲ್ಲಿ ಎಲ್ಲ ಮಣ್ಣೆಲ್ಲ ಕಾಲಲ್ಲಿ ಹಿಡಿಬಹುದ ಅಂತ. ಯಾರು ಆಟ ಆಡ್ಲಿಕ್ಕೆ ಹೋಗುದಿಲ್ಲ. ನಾನು ಹೋಗ್ತೀಯ ಆಟ ಆಡ್ಲಿಕ್ಕೆ ನೋಡಿ. ಇದೀಗ ಫಸ್ಟ್ ಮಹಾನೆ ಆಟ ಆಡ್ಲಿಕ್ಕೆ ಹೋಗ್ತಿದ್ದಾನೆ. ಇದೆಲ್ಲ ಕಾಲಲ್ಲೆಲ್ಲ ಮಣ್ಣು ಹಿಡಿತದ ಅಂತ. ಕಾಲ 10 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ. ನೋಡಿ, ಮಹಾನು ಹೋಗಿ ಏನಾ ಒಂದು ಮಾಡ್ತಿದ್ದಾನೆ. ಜಾರದಲ್ಲಿ ಆಟ ಆಡ್ತಿದ್ದಾನೆ. ಅಲ್ಲಿ ದೋಣಿ ಬರ್ತಾ ಉಂಟು. ದೋಣಿ ಬಂತು. ದೋಣಿ ಬಂತು. ಇಲ್ಲಿ ಇವರಿಬ್ಬರು ಆಟ ಆಡ್ಲಿಕ್ಕೆ ಹೋದ್ರು. ಸಾಕು ಬನ್ನಿ. ಇನ್ನು ಮಾರಿಯಮ್ಮ ಅಲ್ಲ, ದೋಣಿದ ಹೆಸರು. ದೋಣಿ ಬರ್ತಾ ಉಂಟು. ತುಂಬಾ ಜನ ಇದ್ದಾರೆ ದೋಣಿಯಲ್ಲಿ. ಬೋಟಿನಲ್ಲಿ ಎಲ್ಲ ಇಲ್ಲಿದ್ದು ಜನ ಬರ್ತಾ ಇದ್ದಾರೆ. ದೋಣಿ ಒಳಗೆ ಹೋಗುದೆ ಅಲ್ಲ, ದೋಣಿ ಎಲ್ಲ ಹೋಗ್ತಿದ್ದಾರೆಲ್ಲ. ನಾವು ಇವಾಗ ದೋಣಿಗೆ ಹೋಗ್ತಿದ್ದೇವೆ ನೋಡಿ. ಅವರೆಲ್ಲ ಅಲ್ಲಿ ಹೋದ್ರು ನೋಡಿ. ದೋಣಿ ನಿಂತಿದೆ, ಯಾಕಂದ್ರೆ ಆ ದೋಣಿಯಲ್ಲಿ ಫುಲ್ ರಶ್ ಇತ್ತು. ಹಾಗೆ ಈಗ ಇದರಲ್ಲಿ ಅಷ್ಟೇನು ರಶ್ ಇಲ್ಲ. ಹಾಗೆ ನಾವು ಇವಾಗ ಈ ದೋಣಿಗೆ ಹೋಗ್ತಾ ಇದ್ದೇವೆ ನೋಡಿ. ರೆಡಿ ಆಗಿದೆ.
ಹಾ ಎದುರು ಹೋಗಿ ಎದುರು ಅಲ್ಲಿ ಹೋಗ. ನಾವೀಗ ದೋಣಿಯ ಒಳಗಡೆ ಹೋಗ್ತಿದ್ದೇವೆ. ಹಾ ಹೋಗಿ ಹೋಗಿ. ಹಾ ಹೋಗಿ ಹೋಗಿ ಅಲ್ಲಿ ಹೋಗು. ನಾವು ದೋಣಿಲಿ ಎದುರು ಕಡೆ ಹೋಗುವ ಅಂತೀವಿ. ಹಾಯ್. ದೋಣಿಯ ಎದುರು ಕಡೆ ನೋಡಿ, ದೋಣಿದು ಒಳಗಡೆ ಯಾವ ತರ ಉಂಟು ಅಂತೀವಿ. ಇದು ಸ್ಟೇರಿಂಗ್ ದೋಣಿದು ನೋಡಿ, ಇಲ್ಲಿ ಸ್ವಿಚ್ ಎಲ್ಲ ಉಂಟು ನೋಡಿ. ಇಲ್ಲಿ ಫುಲ್ಲು ಜನ ನಿಲ್ತಾರೆ, ಎಲ್ಲ ಜನ ಇಲ್ಲಿ ಕೂತ್ಕೊಳ್ತಾರೆ. ಸೆಲ್ಫಿ ಆಗ್ತುಂಟು ನೋಡಿ. ಕಾರ್ತಿಕಿಗೆ, ಮಹಾನಿಗೆ, ಗೌತಿಗೆಲ್ಲ ಬಹಳ ಖುಷಿ ದೋಣಿಯಲ್ಲಿ ಹೋಗುದಲ್ಲ ಅಂತೀನಿ. ದೋಣಿದು ಡ್ರೈವರ್ ಕೂತ್ಕೊಂಡಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಹಡಗು ಹೊರಡ್ತದೆ, ದೋಣಿ ಹೊರಡ್ತದೆ. ಮಹಾನಿಯಲ್ಲಿದ್ದೀರಿ? ನಾವು ದೋಣಿಯಲ್ಲಿ ಒಂದು ರೌಂಡ್ ಆಚೆಯಿಂದ ಈ ಕಡೆ ಬಂದೆವು. ಬಂದು ವಾಪಸ್ ಈಗ ಆ ಕಡೆ ಹೋಗ್ತಿದ್ದೇವೆ. ನೋಡು, ಇವತ್ರ ಕೇಳುವ ಹೇಗೆ ಆಯ್ತು ಅಂತ. ಗೌತಿಗೆ ಹೇಗೆ ಆಯ್ತಾ? ಇದು ಫಸ್ಟ್ ಕೂತ್ಕೊಳ್ಳುದಲ್ಲ? ಎರಡನೇ ಸಲ. ಈಗ ನಮ್ಮ ಕಾರ್ತಿಕ್ ಇದ್ದೇನೆ, ಕಾರ್ತಿಕ್ನ ಹತ್ರ ಕೇಳು. ಕಾರ್ತಿಕಿಗೆ ಹೇಗೆ ಆಯ್ತು? ಖುಷಿ ಆಯ್ತಾ? ಹೇಗೆ? ಹೆದರಿಕೆ ಎಲ್ಲ ಏನಾಗ್ಲಿಲ್ಲ ಅಲ್ಲ? ನಮ್ಮ ಕಾರ್ತಿಕಿಗೆ ಸಹ ಹೆದರಿಕೆ ಏನು ಆಗ್ಲಿಲ್ಲ ಅಂತೆ. ಈಗ ನಮ್ಮ ಮಹಾನ್ ಇದ್ದಾನೆ, ಮಹಾನ್ ಹತ್ರ ಕೇಳುವ. ಮಹಾನಿಗೆ ಹೇಗೆ ಆಯ್ತು? ಜಾಲಿ, ಮಹಾನಿಗೆ ಜಾಲಿ ಆಗಿದ್ದಾನೆ, ಜಾಲಿ. ಈಗ ನಮ್ಮ ಅಮಿತಾನಿಗೆ ನಿಂಗೆ ಹೇಗೆ ಆಯ್ತು? ಇವಾಗ ತುಂಬಾ ಸಲ ಬಂದಿದ್ದಲ್ಲ, ಆದ್ರೆ ಇವಾಗ ಯಾವಾಗ ಮುಳುಗ್ತದೆ ಅಂತೇಳಿ ಹೆದರ್ತಿದ್ವಿ. ನಾವು ಬೋಟಲ್ಲಿ ಇದೇ ಪ್ಲೇಸಲ್ಲಿ ಕೂತ್ಕೊಂಡದ್ದು ನೋಡಿ. ಈಗ ಬರುವಾಗ ಈ ಪ್ಲೇಸಲ್ಲಿ ನಾವು ಕೂತ್ಕೊಂಡಿದ್ದೇವೆ. ಮಹಾನೆಲ್ಲ ತುಂಬ ಜನ ಬರಬೇಕಷ್ಟೇ ನೋಡಿ. ಇದರದ್ದು ಇಂಜಿನ್ ಇಲ್ಲಿ ಕೆಳಗೆ ಇರೋದು. ಇಲ್ಲಿ ಕಾಣ್ತಾ ಉಂಟು ಇಂಜಿನ್ ನೋಡಿ, ಇದರದ್ದು ಇಂಜಿನ್. ಇವಾಗ ನಮ್ಮ ಬೋಟ್ ಹೊರಡ್ತಾ ಉಂಟು. ಸೌಂಡಲ್ಲಿ ಕೇಳುದಿಲ್ಲ, ಇಂಜಿನ್ ಸೌಂಡ್ ಜೋರು. ಇನ್ನೊಂದು ಬೋಟ್ ಬರ್ತಾ ಉಂಟು ಇಲ್ಲಿ. ಒಂದು ಆಚೆ ಹೋಗುದು, ಒಂದು ಈಚೆ ಬರುದು ನೋಡಿ. ಬರ್ತಾ ಉಂಟು, ಎಲ್ಲ ವಿಡಿಯೋ ಮಾಡ್ತಿದ್ದಾರೆ.
ಬೋಟ್ ಈಗ ಸ್ಟಾಪ್ ಬಂತು ನಮ್ಮ ಇಳಿಯುವುದು. ಬೋಟಲ್ಲಿ ಬಹಳಷ್ಟು ಜನ ಕಡಿಮೆ ಇದ್ದಾರೆ, ಯಾಕಂದ್ರೆ ನಾವು ಕಡಿಮೆ ಇದ್ದ ಜನ ಇದ್ದ ಬೋಟಲ್ಲಿ ಹೋದದ್ದು, ಹಾಗಾಗಿ ಅಷ್ಟು ರಶ್ ಇರಲಿಲ್ಲ. ಎಲ್ಲ ಖಾಲಿ ಖಾಲಿ ಉಂಟು ನೋಡಿ. ಇಲ್ಲಿ ಹಿಂದೆ ಸೀಟೆಲ್ಲ ನೋಡಬಹುದು, ಎಲ್ಲ ಖಾಲಿ, ಯಾರಿಲ್ಲ. ಇಲ್ಲೆಲ್ಲ ತುಂಬ ಜನ ಕೂತ್ಕೊಳ್ಲಿಕ್ಕೆ ಎಲ್ಲ ಖಾಲಿ. ಇದರಲ್ಲಿ ಸ್ವಲ್ಪ ಜನ ಇದ್ದಾರೆ. ಬೋಟಲ್ಲಿ ತಿರುಗಾಡಿ ಬಂದಾಯಿತು ಒಂದು 2 ರೌಂಡ್. ಈಗ ಮುಂದಿನ ನಮ್ಮ ಪ್ರಯಾಣ ಮನೆಗೆ. ಇವತ್ತಿದ್ದು ನಮ್ಮ ಪಿಕ್ನಿಕ್ ಹೇಗೆ ಆಗಿದೆ? ಖುಷಿಯಾಗಿದೆ ಅಲ್ಲ? ನೋಡಿ ಎಲ್ಲ ವೀಕ್ಷಕರೇ, ನಮ್ಮ ಇವತ್ತಿದ್ದು ಪಿಕ್ನಿಕ್ ಇಲ್ಲಿಯ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಿದ್ದೇವೆ.